ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ನಿನ್ನಲ್ಲಿ ದೂರಿದ್ದಾಗ ಅವರ ಕಷ್ಟವನ್ನು ದೂರ ಮಾಡಬೇಕಾದ್ದು ಹೊಳೆಗಾರಿಕೆ ನಿನ್ನದೆನ್ನುವುದನ್ನು ತಿಳಿದು ಹೊರಟು ನಿಂತವ ನೀನು ಬೇಟೆಗಾಗಿ ಮಧ್ಯ ಪ್ರವೇಶ ಮಾಡಿದ್ದೇನೆ. ಅಣ್ಣ, ಅವರು ದೂರಿತ್ತಿದ್ದಾರೆ. ಇದೇ ಅಷ್ಟು ದೊಡ್ಡ ಕಾರ್ಯವ ನಿನ್ನಲ್ಲೇ ಒಂದು ಮಾತು ಕೇಳಿದ. ಗೋವಿನ ಪಾದದ ಹೆಜ್ಜೆಯ ಗುರುತಿನಲ್ಲಿ ನಿಂತಹ ನೀರನ್ನು ದಾಟುವುದಕ್ಕೆ ಹರಿಗೋಲಿನ ಅಗತ್ಯ ಉಂಟಾ? ಬೇಕಾ? ಬೇಗ ಒಂದು ಸಣ್ಣ ತೃಣವನ್ನು ತುಂಡರಿಸುವುದಕ್ಕೆ ಯಾರಾದ್ರೂ ಕೊಡಲಿಯನ್ನು ಉಪಯೋಗ ಮಾಡ್ತಾರ? ಹಾಗೆ ಆಯ್ತಾ ಅಂತ ಅಲ್ಲ, ನಿನ್ನ ತಲ್ಲಣ್ಣ, ಅದು ಕೇವಲ ಉಪಮೆ ಕೊಟ್ಟದ್ದು. ನಾನು ಇಷ್ಟು ಸಣ್ಣ ಕಾರ್ಯಕ್ಕೆ ನಾಡಿನ ಅರಸರಾದಂತಹ ನೀನೇ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ತಮ್ಮನಾದಂತಹ ಉತ್ತಮ ನಾನಿದ್ದೇನೆ, ಕಳುಹಿಸಿದೆ ಅಂತ ಆದ್ರೆ ಉತ್ತಮ ರೀತಿಯಲ್ಲಿ ಬೇಟೆ ನಾಡಿ ನಾನು ಬರ್ತೇನೆ. ಯುವರಾಜನಾದಂತಹ ನಾನು ಹೋಗಬೇಕಾದ ಕಾರ್ಯ ದೊರೆಯಾದಂತಹ ನಿಲ್ಲಬೇಕಾದ ಅಗತ್ಯ ಇಲ್ಲ. ಇದು ನನ್ನ ಕೆಲಸ. ಸಭೆಯಲ್ಲೇ ಉಪಸ್ಥಿತರಿದ್ದಂತಹ ನೀನು ಬಂದು ಭರವಸೆಯನ್ನು ಮಾಡಿ ಹೊರಡುತ್ತಾ ಇದ್ದಿ ಮಗನೇ. ಹಿಂಸ್ರ ಪಶುಗಳು ಅಧಿಕವಾಗಿದೆ, ಕಾಡಲ್ಲೇ ಬದುಕುವಂತ ಇವರಿಗೆ ಕಷ್ಟವಾಗಿದೆ. ಹಾಗಾದ್ರೆ ಮೃಗಗಳು ಎಷ್ಟು ಅಧಿಕವಾಗಿರಬೇಕು ಅಂತ ನಾನೊಮ್ಮೆ ತರ್ಕಿಸಿದೆ. ಅದು ಅಲ್ಲ ಅಂತಾದ್ರೆ ನಿನ್ನ ಕಳುಹಿ ಕೊಡ್ತಿದ್ದೆ ನಾನು. ಅಷ್ಟು ಸುಲಭವಾಗಿ ಪೂರೈಸಲ್ಪಡುವಂತಹ ಕಾರ್ಯವೇ ಇಲ್ವಲ್ಲ. ಅದರಲ್ಲಿಯೂ ಕಾಡಿಗೆ ಹೋಗಿ ನಿಮಗೆ ಅನುಭವ ಏನೂ ಇಲ್ಲ ವಿಶೇಷವಾಗಿ. ನಾನಾದ್ರೂ ಬಾಲ್ಯದಲ್ಲೇ ಕಾಡನ್ನು ಸೇರಿದವನು, ಅಲ್ಲೇ ಕೆಲವು ಕಾಲ ಇದ್ದವನು, ಆಮೇಲೆ ನಗರ ಪ್ರವೇಶ ಮಾಡಿದನು. ಹಾಗಾಗಿ ಹಿಂಸ ಪಶುಗಳು ಮಾತ್ರವಲ್ಲ, ದುಷ್ಟ ರಾಕ್ಷಸರ ತಾಣವನ್ನು, ಅದರಲ್ಲಿಯೂ ಕೆಲವರೆಲ್ಲ ಮಾಯಕವನ್ನು ಮಾಯಾವಿದ್ಯೆ ಸಿದ್ಧಿಗಳನ್ನು ಮಾಡಿಕೊಂಡವರು. ಅವರದ್ದಾದಂತಹ ಮಾಯಕಕ್ಕೆ ನೀನು ಒಳಗಾದೆ ಅಂತಾದ್ರೆ ಪರಿಹರಿಸಿಕೊಂಡು ಬರುವುದಕ್ಕೆ ಕಷ್ಟವಾದಿತ್ತು ಕುಮಾರ ನಿನಗೆ. ಹಾಗಾಗಿ ಬೇಡ, ನೀನು ಒಳಗಿದ್ದಕ್ಕೋ ಬೇಟೆಗೆ ನಾನೇ ಹೋಗಿ ಬರ್ತೇನೆ. What?
ನನ್ನ ಚಿಕ್ಕಮ್ಮನ ಮಗ ಅಂತ ನಾನು ಬೇರೆ ನೋಡಿದ್ದುಂಟ? ಖಂಡಿತ ಇಲ್ಲ. ಚಿಕ್ಕಮ್ಮನ ಮಗ ಅಂತಲ್ಲ, ಇದು ನನ್ನ ಸಹೋದರನೇ. ಒಡ ಹುಟ್ಟಿದವ ಅಂತ ಭಾವಿಸಿದ ಅಮ್ಮ ಪ್ರಸವಿಸಿದ ಹಾಗೆ ನನ್ನ ಪ್ರೀತಿಯನ್ನು ನೋಡ್ತಾ ಇದ್ದೆ. ಯಾವುದೇ ರೀತಿಯ ಭೇದ ಭಾವ ನಮ್ಮಲ್ಲಿ ಇಷ್ಟರವರೆಗೆ ನೀನು ತೋರಿಸಿದವನಲ್ಲ. ಆದ ಕಾರಣವೇ ನಾನು ಇಷ್ಟು ಉತ್ಸಾಹಿತನಾಗಿ ಈ ಕಾರ್ಯಕ್ಕೆ ಹೊರಟದ್ದು. ಯಾಕೆ? ನಿನ್ನ ಹೊಣೆಗಾರಿಕೆ ಅಂತ ಹೇಳಿದ್ರೆ ಅದು ನನ್ನ ಹೊಣೆಗಾರಿಕೆ, ಅದನ್ನು ನೀನು ಮಾಡಿದ್ರೆ ಅದು ನಾನು ಮಾಡಿದ್ರೆ ಮಾತ್ರ ಅಲ್ಲ. ಕಾಡಿನಲ್ಲಿರುವಂತಹ ರಾಕ್ಷಸರಾಗಲಿ, ಅವರ ಮಾಯವೋ, ಅವರ ಮಾಟವೋ, ಅವರ ತಂತ್ರವೋ, ಅವರ ಕುತಂತ್ರವೋ, ಇದಕ್ಕೆಲ್ಲ ಭಯಪಡುವವ ನಾನಲ್ಲ. ಕಲಿತಂತಹ ವಿದ್ಯೆ ಇದೆ, ನನ್ನ ಪೌರುಷ ಏನು ಅಂತ ಇವರಿಗೆಲ್ಲ ತೋರಿಸುವುದಕ್ಕೊಂದು ಅವಕಾಶ, ಒಂದು ಒಪ್ಪಿಗೆ ಕೂಡ. ಕಂದ,